ಈ ರಾಜ್ಯದ ಜನತೆ ಮತ್ತು ಈ ತಾಲೂಕು ನಮ್ಮ ಮೇನ್ ಆಗಿ ಈ ತಾಲೂಕು ಜನತೆ ಎಲ್ಲರೂ ನನಗೆ ಸಪೋರ್ಟ್ ಕೊಡಬೇಕು. ಏನು ಕಾರ್ಯಕರ್ತರು ಇದ್ದಾರೋ ಅವರೆಲ್ಲ ಸಪೋರ್ಟ್ ಕೊಡಬೇಕು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಐಸಿಸಿ ಸದಸ್ಯ ಕಾಂಗ್ರೆಸ್ ಅಭ್ಯರ್ಥಿ ಸುಬ್ರಹ್ಮಣ್ಯ ಶ್ರೀಕಂಠೇಗೌಡ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಲು ನಾನು ಈ ದಿನ ಕೆಪಿಸಿಸಿ ಕಚೇರಿಗೆ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಲು ಹೋಗುತ್ತಿದ್ದೇನೆ. ಈ ಕ್ಷೇತ್ರದಲ್ಲಿ ನಿರಂತರವಾಗಿ 10 ರಿಂದ 15 ವರ್ಷಗಳ ಕಾಲ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದು, ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿಯುತ್ತಿದ್ದೇನೆ. ಹಾಗಾಗಿ ಜನತೆ ಈ ಬಾರಿ ನನಗೆ ಆಶೀರ್ವಾದ ಮಾಡಲಿದ್ದಾರೆ. ಜೊತೆಗೆ ಪಕ್ಷದ ಹೈಕಮಾಂಡ್ ರವರಲ್ಲಿ ನನ್ನ ಹೆಸರನ್ನು ಮುಂಚೂಣಿಯಲ್ಲಿ ಇದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರಲ್ಲಿ ಕೆಲವು ಗೊಂದಲಗಳು ಇದ್ದು, ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ನಿಷ್ಠೆಯಿಂದ ದುಡಿದಿದ್ದೇನೆ. ಸ್ಥಳೀಯರಿಗೆ ಟಿಕೆಟ್ ಕೊಡುವುದು ಖಚಿತ ಎಂಬುದು ನನ್ನ ನಂಬಿಕೆ ಆಗಿದೆ. ಹಾಗಾಗಿ ಈ ದಿನ ಅರ್ಜಿ ಸಲ್ಲಿಸಲು ಹೋಗುತ್ತಿದ್ದೇನೆ. ಆದಿ ಬೀದಿಯಲ್ಲಿ ಹೋಗೋ ಜನಗಳೆಲ್ಲ ನನ್ನದೇ ಟಿಕೆಟ್ ಎಂದು ಹೇಳುತ್ತಿರುವ ಬಗ್ಗೆ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ತಲೆ ಕೆಡಿಸಿಕೊಳ್ಳುವುದು ಬೇಡ. ನಾನು ಟಿಕೆಟ್ ಪಡೆದೇ ತೀರುತ್ತೇನೆ. ಹೈಕಮಾಂಡ್ ನನಗೆ ಟಿಕೆಟ್ ನೀಡುತ್ತದೆ ಎಂಬ ಭರವಸೆ ಖಚಿತವಾಗಿದೆ ಎಂದರು. ಬೆಂಗಳೂರಿನ ವಿಮಾನ ನಿಲ್ದಾಣದ ಬಳಿ ನಾಡಪ್ರಭು ಕೆಂಪೇಗೌಡರ 108 ಅಡಿ ಪ್ರತಿಮೆಯನ್ನ ಅನಾವರಣ ಮಾಡಿದ್ದು ಈ ದೇಶಕ್ಕೆ ಹಾಗೂ ರಾಜ್ಯದ ಜನತೆಗೆ ಹೆಮ್ಮೆಯ ವಿಚಾರವಾಗಿದೆ. ಕರ್ನಾಟಕದಲ್ಲಿ ಗೌರವದ ಸಂಕೇತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಪ್ರಮುಖವಾಗಿ ಆಶೀರ್ವಾದ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು, ಈ ಸಂದರ್ಭದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ರವರು ಪೂಜ್ಯರ ಹೆಗಲ ಮೇಲೆ ಕೈ ಹಾಕಿದ್ದು, ಕಾಲಿನಲ್ಲಿರುವ ಪಾದರಕ್ಷೆಯನ್ನು ಬಿಚ್ಚದೆ ಪೂಜ್ಯರನ್ನು ಮುಟ್ಟಿ ರಾಜ್ಯಕ್ಕೆ ಶ್ರೀಮಠಕ್ಕೆ ಅವಮಾನ ಮಾಡಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಜೊತೆಯಲ್ಲಿದ್ದರು. ಇದರ ಬಗ್ಗೆ ಯಾವುದೇ ಚಕಾರವೆತ್ತುತ್ತಿಲ್ಲ. ಇನ್ನಾದರೂ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕಂದಾಯ ಸಚಿವರು ಗೌರವಯುತವಾಗಿ ನಡೆದುಕೊಳ್ಳಬೇಕು ಎಂದು ಎಚ್ಚರಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಹಟ್ಟಿಹಳ್ಳಿ ಪುಟ್ಟೇಗೌಡ, ದಬ್ಬೆಘಟ್ಟ ಕೆಂಪೇಗೌಡ, ಅಪ್ಪಾಜಿಗೌಡ, ಹಟ್ಟಿಹಳ್ಳಿ ಸಚಿನ್, ಸುನೀಲ್, ಸಾಮಾಜಿಕ ಜಾಲತಾಣದ ಕೀರ್ತಿ, ಜ್ಞಾನೇಂದ್ರ ಶಿವಣ್ಣ, ಜಗದೀಶ್, ಸೋಮಣ್ಣ ದೇವರಾಜ್ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಈ ತಾಲೂಕಿಂದ ಕಾಂಗ್ರೆಸ್ ಪಕ್ಷಕ್ಕೆ MLA ಆಸ್ಪಿರೆಂಟ್ ಆಗಿ ಇವತ್ತು 14ನೇ ತಾರೀಕು ನಾನು ಬಂದು ಕೆಪಿಸಿಸಿ ಆಫೀಸಿಗೆ ಫೈಟ್ ಮಾಡಬೇಕಾಗ್ತಾ ಇದ್ದೀನಿ. ಹಾಗಾಗಿ ಈ ರಾಜ್ಯದ ಈ ತಾಲೂಕಿನ ಜನತೆ ನಮಗೆ ಆಶೀರ್ವಾದ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಕಾರ್ಯಕರ್ತರೊಂದಿಗೆ ಎಲ್ಲ ಕಾರ್ಯಕರ್ತರು, ಎಲ್ಲ ಹಳ್ಳಿ ಕಾರ್ಯಕರ್ತರು ಯಾರೇ ಇರಲಿ, ಅವರ ಆಶೀರ್ವಾದ ನನಗೆ ಇರ್ತದೆ ಅನ್ನೋದು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಟಿಕೆಟ್, MLA ಟಿಕೆಟ್ 100% ತರ್ತೀನಿ ಅನ್ನೋದು ನಂಬಿಕೆ ನನಗೆ ಇದೆ. ನಾನು ತಂದೆ ತರ್ತೀನಿ, ಕೆಲಸ ಮಾಡೇ ಮಾಡ್ತೀನಿ. ಯಾಕೆಂದರೆ ಸುಮಾರು ಒಂದು 10-15 ವರ್ಷ ಕೆಲಸ ಮಾಡಿದ್ದೀನಿ. ಈಗ ನಾನು MLA ಟಿಕೆಟ್ ತಂದು ಹೋರಾಟ ಮಾಡಿ ಗೆದ್ದು ಈ ತಾಲೂಕಿಗೆ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದು ಈ ಸಮಯದಲ್ಲಿ ಹೇಳೋದು ಇಷ್ಟಪಟ್ಟು. ಇನ್ನೊಂದು ಏನಂದರೆ, ನಾವು ಬಂದು ಸ್ಥಳೀಯರು, ಇದೇ ತಾಲೂಕಿನ ಮಣ್ಣಿನ ಮಗ ನಾನು. ಅಂದರೆ ಸ್ಥಳೀಯರಿಗೆ ಟಿಕೆಟ್ ಸಿಗ್ತದೆ ಅನ್ಕೊಂಡು ನನ್ನ ನಂಬಿಕೆ ಇಟ್ಟಿದ್ದೀನಿ. ನಮ್ಮ ನಾಯಕರುಗಳು ಅವರು ಸ್ಥಳೀಯರ ಟಿಕೆಟ್ ಕೊಡ್ತಾರೆ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟ. ಈಗ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಬಂದು ನಮ್ಮ ರಾಜ್ಯದಲ್ಲಿ ಓಪನ್ ಆಗಿರೋದು ನಮಗೆ ಎಲ್ಲ ಹೆಮ್ಮೆ ತರುವಂಥ ವಿಷಯ. ಈ ರಾಜ್ಯಕ್ಕೆ ಹೆಮ್ಮೆ ತರುವಂಥ ವಿಷಯ. ಆ ಗುರುಗಳಿಗೆ ಅವಮಾನ ಮಾಡಿದಂಥ ಒಂದು ಘಟನೆ ನಡೆದಿದೆ. ಇದು ಅಲ್ಲಿ ನಮ್ಮ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಜೊತೆಲಿದ್ದಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಜೊತೆಲಿದ್ದಾರೆ. ಅವರು ಇದನ್ನ ನೋಡಿ ಖಂಡಿಸ್ಬೇಕಾಗಿತ್ತು. ಅಲ್ಲಿ ಒಂದು ಪ್ರೋಟೋಕಾಲ್ ನಿರ್ಮಾಣ ಮಾಡಬೇಕಾಗಿತ್ತು. ಅದನ್ನ ಬಂದು ಇವರು ಪಾಲನೆ ಮಾಡಿಲ್ಲ. ಅದೊಂದು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಂದು ಅಪಮಾನ ಮಾಡುವಂತ ವಿಷಯ ಆಗಿರೋದ್ರಿಂದ ಕಂದಾಯ ಸಚಿವರು ಇನ್ನಾದ್ರೂ ಎಚ್ಚರಿಕೆಗಳು ನಾನು ಅನ್ನೋದನ್ನ ಬಿಟ್ಟು ಜಗದ್ಗುರುಗಳಿಗೆ ಯಾವ ತರ ನೀವು ಬಂದು ಒಂದು ನಾಯಕರು ಬಂದು ನಮಗೆ ಭರವಸೆ ಕೊಟ್ಟವ್ರೆ. ಲಾಸ್ಟ್ ಟೈಮು ನಾನು ಡೆಲ್ಲಿ ಹೋಗಿ ಮಾತಾಡ್ಕೊಂಡು ಬಂದ್ಮೇಲೆ DK ಶಿವಕುಮಾರ್ ಸಾಹೇಬ್ರ ಹತ್ರ ಮಾತಾಡಿದೆ.
ಮಾತಾಡಿದಾಗ ಇಲ್ಲ ನೀವು ಕೆಲಸ ಮಾಡು, ನಾನು ಆಶೀರ್ವಾದ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಆಶೀರ್ವಾದ ಮಾಡಿವ್ರೆ. ಸಿದ್ದರಾಮಯ್ಯ ಕಲಬುರಗಿ ಭವಿಷ್ಯ ನೀಡಿದ್ದು ಅಂದ್ರೆ ಅರ್ಜಿ ಹಾಕಿಲ್ಲ. ಅರ್ಜಿ ಹಾಕಿ ಹೈಕಮಾಂಡ್ ಈಗ ಬೇಡ, ನೀನು 5 ವರ್ಷ ವರ್ಕ್ ಮಾಡಿದ ಮೇಲೆ ಆಮೇಲೆ ತಗೊಂಡ್ಮೇಲೆ ಆಮೇಲೆ ಬಂದು ಭೇಟಿಯಾಗಿದ್ದಾರೆ. ನಾನು ವರ್ಕ್ ಮಾಡ್ತೀನಿ 5 ವರ್ಷ, ನೆಕ್ಸ್ಟ್ ಟೈಮ್ ನೀವು ನನಗೆ ಟಿಕೆಟ್ ಡೆಫಿನೆಟ್ಲಿ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಆಗಲಿ ಸಿದ್ದರಾಮಯ್ಯ ಅವರಿಗೆ ಆಗಲಿ ನಾನು ಬಂದು ಮನವಿ ಮಾಡಿದ್ದೆ. ಅದು ಕೆಲಸ ಮಾಡೋದು ಹೇಳಿದ್ದು, ಅದೇ ಪ್ರಕಾರ ಮಾಡಿದ್ದೀನಿ. ಕಾಂಗ್ರೆಸ್ ಬಾವುಟನ ಕಟ್ಟಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ರಂಗಪ್ಪಣ್ಣವರು ಸೋತು ಮಾನದಿಸ್ಲಿಂದ ನಾನು ಕಾಂಗ್ರೆಸ್ ಬಾವುಟನ ಕಟ್ಟಿದ್ದೀನಿ, ನಾನು ಕಾಂಗ್ರೆಸ್ನ ಕಟ್ಟಿದ್ದೀನಿ ನಿರಂತರವಾಗಿ. ನಿಮಗೆ ಮಾಧ್ಯಮ ಮಿತ್ರರಿಗೆ ಗೊತ್ತು, ನಿರಂತರವಾಗಿ ಏನೇನು ಕಾರ್ಯಕ್ರಮ ಇತ್ತು ಅದೆಲ್ಲ ಮಾಡ್ಕೊಂಡಿದ್ದೀನಿ. ಮಾಧ್ಯಮ ಮಿತ್ರರಿಗೆ ಹೇಳಿರಂಗೆ ಮೊದಲನೇದಾಗಿ ಡೆಲ್ಲಿಯಲ್ಲಿ ಮುಂಚೂಣಿಯಲ್ಲಿ ನನ್ನ ಹೆಸರು ಐತೆ. ಅದಕ್ಕೆ ನಾವು ವರ್ಕೌಟ್ ಮಾಡ್ತೀವಿ. ವರ್ಕೌಟ್ ಮಾಡಿ ಟಿಕೆಟ್ ತರೋದೊಂದು ಗ್ಯಾರಂಟಿ ಅನ್ನೋದು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರಾಜ್ಯದ ಜನತೆ ಮತ್ತು ಈ ತಾಲೂಕು, ನಮ್ಮ ಮೇಯ್ನಾಗಿ ಈ ತಾಲೂಕು ಜನತೆ ಎಲ್ಲರೂ ನನಗೆ ಸಪೋರ್ಟ್ ಕೊಡಬೇಕು. ಏನು ಕಾರ್ಯಕರ್ತರಿದ್ದಾರೋ ಅವರೆಲ್ಲ ಸಪೋರ್ಟ್ ಕೊಡಬೇಕು. ಈ ಕಾರ್ಯಕರ್ತರಲ್ಲಿ ಸುಮಾರು ಗೊಂದಲಗಳಿದೆ. ಅವ್ರೇನು ಯಾರು ಬೇಸರ ಪಡೋದು ಬೇಕಾಗಿಲ್ಲ. ಸ್ಥಳೀಯರಿಗೆ ಟಿಕೆಟು ಅನ್ನೋದು ಬಂದು ಖಚಿತ, ನಮಗೆ ನಂಬಿಕೆ ಐತೆ. ನಾವು ಸುಮಾರು ಒಂದು 10-15 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿರೋದಕ್ಕೆ ದೇವರಲ್ಲಿ ನಮಗೆ ಆಶೀರ್ವಾದ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಈ ತಾಲೂಕಿನ ಜನತೆಯವರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಸುಮಾರು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಈ ತಾಲೂಕಲ್ಲಿ ಬಂದಿಲ್ಲ. ಈ ಸಲ ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೈ ಜೋಡಿಸಿ ಈ ತಾಲೂಕಿನ ಜನತೆಗೆ ಬೇಡ್ಕೊತಾ ಇದ್ದೀನಿ. ಈ ತಾಲೂಕಿನ ನನ್ನ ಬಂಧುಗಳು ಅವ್ರು ನಮಗೆ ಆಶೀರ್ವಾದ ಮಾಡ್ತಾರೆ, ಕಾಂಗ್ರೆಸ್ಗೆ ಈ ಸಲ ಮತ ನೀಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ಆ ನಂಬಿಕೆ ನಾವು ಕಾಂಗ್ರೆಸ್ ಪಕ್ಷದವರು ಉಳಿಸ್ಕೊತೀವಿ ಅನ್ನೋದು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೋಡಿದರೆ JDSಗೆ ಆಶೀರ್ವಾದ ಮಾಡಿದ್ದಾರೆ, BJPಗೆ ಆಶೀರ್ವಾದ ಮಾಡಿದ್ದಾರೆ, ಕಾಂಗ್ರೆಸ್ಗೂ ಮಾಡಿದ್ದೀವಿ. ಸರಿ ಮಾತಾಡ್ಬೋದು, ಯಾರು ಮಾತಾಡ್ಬೋದು ಮಾತಾಡೋದು. ಹಂಗಾಗಿ ಈ ಸಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕು ಅಂತ ಈ ಸಮಯದಲ್ಲಿ ಕೇಳ್ತಾ ಇದ್ದೀನಿ. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣನ್ಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬರ್ತೀರಲ್ವಾ? ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.